ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನ ಬೆಳ್ತಂಗಡಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬೆಳ್ತಂಗಡಿ ತಾಲೂಕಿನ ಶಾಸಕರಾದ ಹರೀಶ್ ಪೂಂಜಾ, ಕೊರೋನಾ ಸಂದರ್ಭದಲ್ಲಿ ತಾಲೂಕಿನ ಎಲ್ಲಾ ಪತ್ರಕರ್ತರು ವಾರಿಯರ್ಸ್ ಆಗಿ ಕೆಲಸ ಮಾಡಿದ್ದಾರೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಪತ್ರಿಕಾ ಭವನ ನಿರ್ಮಾಣಕ್ಕಾಗಿ ಪ್ರಯತ್ನ ಮಾಡುತ್ತೇನೆ. ಈ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳು ಇನ್ನೂ ಭಾರತದ ಏಕೀಕರಣಕ್ಕೆ ಸಹಕಾರ ಮಾಡಿದಂತ ಕಾಲಘಟ್ಟದಲ್ಲೂ, ಭಾರತದ ಏಕೀಕರಣದ ಕಾಲಘಟ್ಟದಲ್ಲೂ ಪತ್ರಿಕಾ ಮಾಧ್ಯಮದ ಅಂತರವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಮೂಲಕ ಪತ್ರಿಕೆಗಳು, ಅನೇಕ ಬರಹಗಾರರಿಗೆ ಸ್ಫೂರ್ತಿಯಾಗಿರ್ತಕ್ಕಂಥ ಪತ್ರಿಕೆಗಳು, ಅದೆಷ್ಟೋ ಚಿಂತಕರಿಗೆ, ಅದೆಷ್ಟೋ ವಿಮರ್ಶಕರಿಗೆ ವೇದಿಕೆ ಆಗಿರ್ತಕ್ಕಂಥ ಪತ್ರಿಕೆಗಳು. ಇವತ್ತಿನ ಆಧುನಿಕ ಕಾಲಘಟ್ಟದಲ್ಲಿ ಟಿವಿ ಮಾಧ್ಯಮಗಳ ಪ್ರವೇಶದ ಮೂಲಕ ಒಂದಷ್ಟು ಬರವಣಿಗೆಗಳ ಮತ್ತು ಪತ್ರಿಕೆಗಳ ಜಾಗವನ್ನು ದೃಶ್ಯ ಮಾಧ್ಯಮಗಳು ತುಂಬಿಕೊಂಡವು. ದೃಶ್ಯ ಮಾಧ್ಯಮಗಳ ಪೈಪೋಟಿಯ ನಡುವೆ ಈಗಿನ ಸಾಮಾಜಿಕ ಜಾಲತಾಣಗಳು ಮತ್ತೊಂದಷ್ಟು ಪತ್ರಿಕೆಗಳ ಬರವಣಿಗೆಗಳು ಮತ್ತು ಪತ್ರಿಕೆಗಳ ಈ ಸ್ಪರ್ಧೆಯ ನಡುವೆ ಈ ಸೋಷಿಯಲ್ ಮೀಡಿಯಾಗಳು ಸೇರಿಕೊಂಡಿರ್ತಕ್ಕಂಥದ್ದನ್ನು ಸಹ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು. ಈ ಸಂದರ್ಭದಲ್ಲಿ ಬೆಳ್ತಂಗಡಿಯ ವರದಿಗಾರರಾದ ಮನು ಬಳಂಜೆ ಇವರ ಪುತ್ರಿ ದಿತಿ ನಿಧಿಯನ್ನು ಆರೋಗ್ಯ ಪೀಡಿತರಿಗೆ ಸಹಾಯ ಹಸ್ತ ನೀಡಲಾಯಿತು. ವೇದಿಕೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಹ ನಾಯಕ್, ಹರೀಶ್ ಕುಮಾರ್, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಇಂದಾಜೆ, ಬೆಳ್ತಂಗಡಿ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಆಚುಶ್ರೀ ಬಂಗೇರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸತೀಶ್ V4 ನ್ಯೂಸ್, ಬೆಳ್ತಂಗಡಿ.